ಆನ್ಲೈನ್ ಮೂಲಕ ಆರ್ಡರ್ ಮಾಡಿದ ಪೆರಿ ಪೆರಿ ಚಿಕನ್ನಿಂದ ಕೆಟ್ಟ ದುರ್ವಾಸನೆ ನಾರುತ್ತಿದ್ದ ಕಾರಣ ಆಹಾರ ಇಲಾಖೆಗೆ ಗ್ರಾಹಕರೊಬ್ಬರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಮಂಗಳೂರಿನ ಕೆಎಸ್ರಾವ್ ರಸ್ತೆಯಲ್ಲಿರುವ ಕೆಎಫ್ಸಿ ಔಟ್ಲೆಟ್ ಮೇಲೆ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಅಲ್ಲಿ ಹಳಸಿದ ಆಹಾರ ಪದಾರ್ಥ ಇರುವುದನ್ನು ಪತ್ತೆ ಹಚ್ಚಿದ್ದಾರೆ. ಗ್ರಾಹಕರೊಬ್ಬರು ಔಟ್ಲೆಟ್ನಿಂದ ಆರ್ಡರ್ ಮಾಡಿದ ಚಿಕನ್ ಕೆಟ್ಟ ವಾಸನೆ ಬರ್ತಾ ಇತ್ತು. ಈ ಬಗ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಡಿಎಚ್ಒ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ಹಾಗೂ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಪ್ರವೀಣ್ ನೇತೃತ್ವದಲ್ಲಿ ತಪಾಸಣೆ ನಡೆಸಿದ್ದಾರೆ. ಅಡುಗೆ ಕೋಣೆ, ಕೋಲ್ಡ್ ಸ್ಟೋರೇಜ್, ಡೀಪ್ ಫ್ರೀಜರ್ ಹಾಗೂ ಚಿಕನ್ ಬೇಯಿಸಲು ಬಳಸುವ ಎಣ್ಣೆಯ ಗುಣಮಟ್ಟವನ್ನು ಕೂಲಂಕಷವಾಗಿ ಪರಿಶೀಲಿಸಿದ್ದಾರೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಪ್ಯಾಕ್ ಮಾಡಲಾದ ಚಿಕನ್ ದಾಸ್ತಾನು ಪತ್ತೆಯಾಗಿದೆ. ಸ್ಥಳದಿಂದ 3 ಬಗೆಯ ಚಿಕನ್ ಸ್ಯಾಂಪಲ್ಗಳು ಹಾಗೂ ಕರಿಯಲು ಬಳಸುತ್ತಿದ್ದಂತಹ ಎಣ್ಣೆಯ ಮಾದರಿಯನ್ನ ಸಂಗ್ರಹಿಸಿ ಲ್ಯಾಬ್ ಪರೀಕ್ಷೆಗೆ ಕಳುಹಿಸಲಾಗಿದೆ. ಸ್ವಚ್ಛತೆ ಕಾಪಾಡಲು ಮಳಿಗೆಗೆ ನೋಟಿಸ್ ಜಾರಿ ಮಾಡಲಾಗ್ತಾ ಇದ್ದು, ಲ್ಯಾಬ್ ವರದಿ ಬಂದ ಬಳಿಕ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಕಾನೂನು ಪ್ರಕರಣ ದಾಖಲಿಸಲಾಗುವುದೆಂದು ಡಾಕ್ಟರ್ ಪ್ರವೀಣ್ ಕುಮಾರ್ ತಿಳಿಸಿದ್ದಾರೆ. ಸದ್ಯ ಮಳಿಗೆಯನ್ನ ಬಂದ್ ಮಾಡಲು ಎಲ್ಲ ಉತ್ಪನ್ನಗಳನ್ನು ತೆರವು ಮಾಡಿ ಶುಚಿಗೊಳಿಸಲು ಸೂಚಿಸಲಾಗಿದ್ದು, ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಪ್ರವೀಣ್ ಮಾಹಿತಿ ನೀಡಿದ್ದಾರೆ. ಅವಿನ್ನಮ್ಮ ಮ್ಯಾರೇಷನ್ ಪ್ರೋಸೆಸ್ ಮಲ್ಪ ಅವ್ರು ಹುಟ್ಟಿದ ಮ್ಯಾರೇಟ್ ಮ್ಯಾರೇಷನ್ ಮಲ್ತದ ಈಗ 2 hour ರೆಡಿ ಟೈಮ್ ಬಂದದ್ದು. ಎಕ್ಸಾಂಪಲ್ ಇನ್ನು 15 ತಾರೀಕು 50 ಪೂಜೆ ಮಾಡ್ತದ ಅವ್ರು ಸಪ್ರೇಟ್ ರೆಕಾರ್ಡ್ಸ್ ಏನು ಚಿಕನಲ್ಲೇ ಇದೆ, ಚೆನ್ನಾಗಿಲ್ಲ, ಕ್ವಾಲಿಟಿನೂ ಚೆನ್ನಾಗಿಲ್ಲ. ಸೊ ಎಲ್ಲ ನೋಡ್ಕೊಂಡು ಒಂದು ನೋಟಿಸ್ ಇಶ್ಯೂ ಮಾಡಿ ನೆಕ್ಸ್ಟು ಏನು ಬರುತ್ತೆ ಮೆಟೀರಿಯಲ್ಗಳು, ಆಹಾರ ಏನೇನು ಬರುತ್ತೆ ಕರೆಕ್ಟಾಗಿದ್ದು ಇನ್ವೆಂಟ್ರಿ ಕರೆಕ್ಟಾಗಿ ಮೇಂಟೈನ್ ಆಗಿ ಅಲ್ಲಿ ಸ್ಟಾಕ್ ಎಲ್ಲ ಕ್ಲಿಯರ್ ಆಗಿ ಪೇಂಟರ್ ಕ್ಲಿಯರ್ ಆಗಿ ಎಲ್ಲ ನೋಡ್ಕೊಂಡು ಆಮೇಲೆ ಆಯಿಲ್ ಕೂಡ ಸಿಕ್ಕಾಬಿಟ್ಟೆ ಅವ್ರು ಹೇಳಿದ್ರು ಅದೊಂದೇನೋ ಮೆಥಡ್ ತೋರಿಸ್ತಾ ಇದ್ದಾರಪ್ಪ. ಬಟ್ ನಾನು ಐ ಆಮ್ ನಾಟ್ ಕನ್ವಿನ್ಸ್ಡ್. ಅದು ರಿಪೀಟೆಡ್ ಆಗಿ 5 days ಕಂಟಿನ್ಯೂಸ್ ಆಗಿ ಏನೋ ಯೂಸ್ ಮಾಡ್ತಾರಂತ ಅವರು. ನೋಡಿಕೊಂಡು ಇದು ಮಾಡಿ. ಓಕೆ, ಸೊ ಮೇಡಮ್ ಅವರೇ ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತು ಫೋನ್ ನಂಬರ್ ಕವಿತಾ ಅಲ್ಲ, ಚಿಕನ್ ಹಾಳಾಗಿದ್ದು ಹಾಗೂ ಕೆಟ್ಟ ವಾಸನೆ ಬರುತ್ತಿದ್ದು, ಇಂತಹ ಒಂದು ಇದನ್ನು ಮಾರಾಟ ಮಾಡಿದ್ದು ಖರೀದಿ ಮಾಡ್ಕೊಂಡಿರ್ತಾರೆ, ಈ ಥರ ಸಮಸ್ಯೆ ಆಗಿದೆ ಅಂತ ಒಂದು ದೂರು ಬಂದಿರ್ತದೆ. ಆ ದೂರಿನ ಮೇರೆಗೆ KFC MG ರೋಡಲ್ಲಿರುವಂಥ KFCಯಲ್ಲಿ ಕೆಎಸ್ರಾವ್ ಅಲ್ಲಿರುವಂಥ KFC ಭೇಟಿ ನೀಡಿ ಅಲ್ಲಿಯ ಕಿಚನ್ನು, ಸಿಬ್ಬಂದಿಗಳನ್ನು, ಸ್ಟೋರೇಜು, ಇನ್ನಿತರ ಸೌಲಭ್ಯ ಇನ್ನಿತರ ಇದನ್ನು ಚಿಕನ್ ಸ್ವಲ್ಪ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬಂದಿರ್ತದೆ ಹಾಗೂ ವಾಸನೆ ಬಂದಿರೋದು ಸಹ ಮೇಲ್ನೋಟಕ್ಕೆ ಕಂಡು ಬಂದಿರ್ತದೆ. ಚಿಕನ್ ಬೇಯಿಸುವಂಥ ಎಣ್ಣೆ ಅದಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಟೆಂಪರೇಚರ್ ಹಾಗೆ ಅದರ ಗುಣಮಟ್ಟವನ್ನು ಅವರು ಪರೀಕ್ಷಿಸುವಂಥ ಡಿಜಿಟಲ್ ಎಕ್ವಿಪ್ಮೆಂಟ್ಸನ್ನೆಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ. ಬೇಕಾದಂಥ ಗುಣಮಟ್ಟ ಇದೆಯಲ್ಲ ನಾವು ಸ್ಯಾಂಪಲ್ ಕೂಡ ತಗೊಂಡಿದ್ದೀವಿ. ಆ ಎಣ್ಣೆ ಗುಣಮಟ್ಟ ಅಂತ ನೋಡೋದಕ್ಕೆ ಅದರ ಸ್ಯಾಂಪಲ್ ಕೂಡ ಈಗ ನಾವು ಸಂಗ್ರಹಣೆ ಮಾಡಿ ಕಳಿಸ್ಕೊಡ್ತೀವಿ. 3 ಮಾಂಸದ 3 ಮಾದರಿಗಳು. ಒಂದು ಚಿಕನ್ನಲ್ಲಿ ಒಂದು ಫ್ರೋಝನ್ ಲೆಗ್ ಇದ್ದು, ಇನ್ನೊಂದು ಥಾಡ್ ಅಂದರೆ ಟೆಂಪ್ರೇಚರ್ 0 to 4 ಡಿಗ್ರಿ ಇರುವಂತಹ ಆಹಾರ ಮಾದರಿಯನ್ನು, ಪ್ಲಸ್ ಹಾಗೆ ಬೇಯಿಸಲಿಕ್ಕೆ ಮಸಾಲ ಮಿಕ್ಸ್ ಮಾಡಿ ಇಟ್ಟಿರುವಂಥ ಚಿಕನ್ ಆಹಾರ ಮಾದರಿ. ಇಷ್ಟು 3 ಪ್ರಾಡಕ್ಟ್ಗಳನ್ನ ನಾವು ತಗೊಂಡಿದ್ದೀವಿ. ಅದನ್ನು ಈಗ ನಾವು ಲ್ಯಾಬಿಗೆ ಕಳಿಸ್ಕೊಡ್ತೀವಿ. ಈಗ ಅಲ್ಲಿ ಈಗ ತೆಗೆದಂಥ ಸ್ಯಾಂಪಲ್ಗಳಲ್ಲಿ 3ನೇ ತಿಂಗಳು 4ನೇ ತಿಂಗಳು ಮಾರ್ಚ್ ಏಪ್ರಿಲಲ್ಲಿ ಪ್ಯಾಕೆಟ್ ಮಾಡಿದಂಥ, ಅಂದರೆ ಮಾರ್ಚ್ ಏಪ್ರಿಲ್ ಹೆಚ್ಚು ಕಮ್ಮಿ ಏಪ್ರಿಲ್ ಪ್ಯಾಕೇಜ್ ಮಾಡಿದಂಥ ಫುಡ್ ಸಿಕ್ಕಿದೆ. ಅಂದರೆ 4 ತಿಂಗಳ ಹಿಂದಿಂದು. ಅವರ ಪ್ರಕಾರ ಅವರನ್ನು ಶೆಲ್ಫ್ ಲೈಫ್ ಇನ್ನೂ 6 ತಿಂಗಳ ಮೇಲೆ ಅದರಲ್ಲಿ ಇದೆ ಅಂತ ಅವರು ಸಮಜಾಯಿಷಿ ನೀಡಿರ್ತಾರೆ. ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ.